ಬನ್ನಿ ರಿಲಯನ್ಸ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಈಗ. ಒಂದು ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕೆ ಉಂಟು ಸಾಮಾನು ಮನೆಗೆ, ಅದಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗನದು ಫೋಟೋ ಎಲ್ಲ ತೆಗಲಿಕ್ಕುಂಟು. ಅಳ್ತಿದ್ದಾನೆ ಇವನು, ಚಿಕ್ಕವನು ಅಳ್ತಿದ್ದಾನೆ, ಸ್ಕೂಲಿಗೆ ಹೋಗ್ಲಿಕ್ಕೆ ಉಂಟು ಅಂತ ನೋಡಿ ನನಗೆ ಹೊಡಿತಿದ್ದಾನೆ. ನೋಡಿ ಅವನಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಉಂಟು ಅಂತ ನಾನು ಹೋಗ್ತಾ ಇದ್ದೀವಿ. ನೋಡಿ ನಾವು ಹೋಗ್ತಾ ಇದ್ದೀವಿ. ತುಂಬ ದೂರ ಉಂಟು, ತುಂಬ ದೂರ ಏನಿಲ್ಲ, ಸ್ವಲ್ಪ ನನಗೆ ನಮ್ಮ ಮನೆ ಹತ್ತಿರದಲ್ಲೇ ಇರುವುದು ಇದು. ಹೋಗಿ ನಿಮಗೆ ಅಲ್ಲಿ ಹೋಗಿ ನಾನು ಸಿಗ್ತೀನಿ. ಅಲ್ಲಿ ಸಿಗುವಾಗ ದಾರಿಯಲ್ಲಿ ಹೋಗುವಾಗ ಅವನು ಕೂಡ ಬೈಕಲ್ಲಿ ಸರಿಯಾಗಿ ಕೂರಲ್ಲ, ಅದೊಂದು ತುಂಬ ಟೆನ್ಷನ್ ಇದು, ಕೂರೋದೇ ಇಲ್ಲ ಸರಿಯಾಗಿ ಬೈಕಲ್ಲಿ. ಹೋಗಿ ರಿಲಯನ್ಸ್ ಮಾರ್ಕೆಟ್ಗೆ ಹೋದಾಗ ನಿಮಗೆ ತೋರಿಸ್ತೀನಿ. ನೋಡಿ ಬಂದಾಗ ಅವನಿಗೆ ಇದನ್ನು ತಗೋಬೇಕು. ಇದೊಂದು ಎಣ್ಣೆ ಅಂತೆ ಅವರದು ತೋರಿಸಿದ್ರು. ಇಂಡಿಯಾ ಗೇಟ್ ಬಾಸ್ಮತಿ ಅಂತ ಉಂಟಲ್ವ, ಅಕ್ಕಿಯಲ್ಲಿ ಮಾಡಿದ ಎಣ್ಣೆ ಅಂತೆ. ಇದನ್ನು ಒಂದು ಸರಿ ಯೂಸ್ ಮಾಡಿ ಅಂದರು ಅವರು. ನಾನು ಅಂದೆ ಒಂದು ತಗೊಳ್ಳಿ ನೋಡುವ. 199 ರೂಪೀಸ್ ಅದಕ್ಕೆ, ಒಂದು 99 ರೂಪೀಸ್. ಅದನ್ನು ನಾನು ತಗೊಂಡಿವಿ. ಇನ್ನೊಂದು ತಗೊಂಡ್ವಿ ನಾವು. ಮತ್ತು ಎಲ್ಲ ವೀಡಿಯೋ ಮಾಡಿ, ನನಗೆ ವೀಡಿಯೋ ಮಾಡಲಿಕ್ಕೆ ಎಂಥದ್ದು ಇದಾಗುತ್ತೆ, ಏನಾದರೂ ಅಂತಾರ ಅಂತ ನನಗೆ ಹೆದರಿಕೆ ಆಗ್ತದೆ. ಅದೇ ನೋಡಿ ಜೀರಾ ಎಲ್ಲ ತಗೊಂಡ್ವಿ. ಎಲ್ಲ ಬೇಕಿತ್ತು ನನಗೆ, ಸಾಮಾನು ಐಟಮ್ಗಳು ಎಲ್ಲ ಖಾಲಿಯಾಗಿತ್ತು. ಹಾಗೆಯೇ ನಾವು ತಗೋತಾ ಇದ್ದೀವಿ. ನೋಡಿ ಇನ್ನು ನಾನು ಸ್ವಲ್ಪ ಮ್ಯೂಸಿಕ್ ಹಾಕ್ತೀನಿ.
ನಾನು ಎಲ್ಲ ತಗೊಂಡೆ, ತುಂಬ ತಗೊಳ್ತಿದ್ದೆ, ತಗೊಂಡು ಆಗ್ತಾಯಿದ್ದೆ. ನನ್ನ ಮಗ ಕೂಡ ತಗೊಳ್ತಿದ್ದಾನೆ. ಎಲ್ಲ ನೋಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಎಣ್ಣೆ ದೇವರಿಗೆ ಎಣ್ಣೆ ಬೇಕು, ಅದು ದೇವರಿಗೆ ಎಣ್ಣೆ ಎಲ್ಲ ಅದು ನನ್ನ ಮಕ್ಕಳೆಲ್ಲ ತೆಗೆದು ಹಾಕ್ತಿದ್ದಾರೆ. ಎಂತ ಗೊತ್ತುಂಟು, ಅವರಿಗೂ ಕೂಡ ಅದು ಬೇಕು, ಇದು ಬೇಕು, ಅದು ಬೇಕು ಅಂತ. ಇದು ನನ್ನ ಮನೆಯಲ್ಲಿ ಸ್ವಲ್ಪ ಇದು ಇದೆ ಒಂದೊಂದು, ಅದನ್ನು ತೆಗೆಯುವಂತ. ಅದು ಚೆನ್ನಾಗಿಲ್ಲ ಅಂತ ನಾನು ಬಿಟ್ಟು ಬಂದೆ. ನನ್ನ ಹತ್ರ ತಂದಿದೆ ನಾನು ಒಂದು ಕೋಕ್ರೋಚ್ ಇದ್ದು ನೋಡಿ ಇದೆ ತಂದೆ. ಅದು ಚೆನ್ನಾಗಿಲ್ಲ, ಅದಕ್ಕೆ ನಾನು ಬಿಟ್ಟು ಬಂದೆ. ಅದು ಇನ್ನೊಂದು ಸಿಗುತ್ತೆ ಇಲ್ಲಿ ಮೆಡಿಕಲಲ್ಲಿ, ಅದು ಚೆನ್ನಾಗಿದೆ. ಒಂದೊಂದು ಇದೆ, ಅದು ಏನು ಮಾಡೋದು ಅಂತ ನಂಗೆ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಟ್ರಿಕ್ ಗೊತ್ತಾ ಅದರ ಬಗ್ಗೆ ನೋಡಿ. ನಾನು ತುಂಬ ಲಾಂಗ್ ವಿಡಿಯೋ ಆಯಿತು ನೋಡಿ, ನಿಮಗೆ ಇಷ್ಟ ಆಗ್ಬೋದು. ಎಲ್ಲ ತೋರಿಸಿದ್ದು ನಾನು ಮುಂಬೈಯೆಲ್ಲ ರಿಲಯನ್ಸ್ ಮಾರ್ಕೆಟನ್ನು. ಇನ್ನೂ ತೋರಿಸ್ಲಿಕ್ಕಂತೂ ತುಂಬ ಉದ್ದ ಇದೆ, ನಾನೆಲ್ಲ ತೋರಿಸಲಿಲ್ಲ. ನನಗೆಲ್ಲ ತಿರುಗೋದು ಇಲ್ಲ. ತುಂಬ ಉದ್ದ ಅಂದರೆ ಎಷ್ಟು ಎಂತ ಬೇಕು ಅದೆಲ್ಲ ಉಂಟು, ನಾನು ಹೋಗಿಲ್ಲ. ಹಾಗೆಯೇ ನೋಡ್ತಾ ವಿಡಿಯೋ ಮಾಡ್ತಾ ಹೋದೆ. ಸ್ವಲ್ಪ ಕ್ಲಿಪ್ ತೆಗೆದುಕೊಂಡು ತುಂಬ ಲಂಬ ಆಗುತ್ತೆ ಅಂತ ಬೇಡ ಅಂತ ಬಿಟ್ಬಿಟ್ಟೆ. ಇನ್ನು ಇವರಿದ್ದಾರೆ ಅಲ್ಲಿ, ಎಂಥದ್ದು ತಗೊಳ್ತಾ ಇದ್ದಾರೆ ಅವರು. ಅದು ಬೇಡ, ಇದು ಬೇಡ ಅನ್ನೋದೇ ಆಯಿತು ನನಗೆ. ನಾನು ತಗೊಂಡಿದ್ದೆ, ಅವರು ಆಗಲ್ಲ, ಅವ್ರು ತಗೊಂಡು ನನಗೆ ಇಷ್ಟ ಇಲ್ಲ. ಮತ್ತೆ ಕರೆಂಟ್ ಪಡಬೇಕು ಎಣ್ಣೆ ತಗೊಂಡು ತುಂಬ ಚೆನ್ನಾಗಿತ್ತು. ರಿಲಯನ್ಸ್ ಮಾರ್ಕೆಟ್ಗೆ ಖುಷಿಯ ವಿಷಯ ಅಂತ ತುಂಬ ಖುಷಿ ಆಯಿತು. ಒಂದು ತಿರುಗಿದ್ದು ಹಾಗೆಯೇ ಎಣ್ಣೆ ತಗೊಂಡು ಬಂದ್ವಿ. ತಗೊಂಡು ಹೆಣ್ಮಕ್ಳು ಬಿಡ್ತಾರ, ಮಕ್ಕಳದು ಅದು ಬೇಕು ಇದು ಬೇಕು ಅಂತ ಎಲ್ಲ ತಗೊಂಡು ಹಾಕಿದ್ರು. ಎಂತ ಮಾಡೋದು, ಎಲ್ಲ ತಗೊಂಡೋದ್ರಲ್ಲಿ ಇದೆ. ತುಂಬ ಅಂದರೆ ತುಂಬ ದೊಡ್ಡ ರಿಲಯನ್ಸ್ ಮಾರ್ಕೆಟ್. ನಾನು ತೋರಿಸೋದು ಸ್ವಲ್ಪ ತೋರಿಸಿದೆ ಅಷ್ಟೇ, ತುಂಬ ದೊಡ್ಡದಿದೆ ಅದು. ತೋರಿಸಿದ್ದೆ ಸ್ವಲ್ಪ, ನಾನು ಸ್ವಲ್ಪ ತೋರಿಸ್ಕೊಂಡು ಮತ್ತು ಇದೆಲ್ಲ ಒಂದೊಂದು ಸೆಕ್ಷನಲ್ಲಿ ಒಂದೊಂದು ಇರ್ತಾರೆ. ಅದು ತೆಗೆಯೋದಕ್ಕೆ ಏನು ಟೆನ್ಷನ್ ಇಲ್ಲ. ಇದೆಲ್ಲ ನಾನು ಸೀದಾ ಹೋದೆ. ಇನ್ನು ನಮಗೆ ಬಿಲ್ ಮಾಡಲಿಕ್ಕೆ ಉಂಟು. ಎಲ್ಲ ನೋಡಿಕೊಂಡ್ರೆ ತುಂಬ ವೀಡಿಯೋ ಕೂಡ ಲೆಂತ್ ಆಗುತ್ತೆ. ಈಗಲೇ ಲೆಂತ್ ಆಗಿದೆ ವೀಡಿಯೋ, ಅದಕ್ಕೆ ಸ್ವಲ್ಪ ನಾನು ಇದು ಮಾಡಿಲ್ಲ. ನೋಡಿ, ಇಲ್ಲಿಂದ ಬಂದು ಇಲ್ಲಿ ಚಿಪ್ಸ್ ಎಲ್ಲ ಬಿಕೆಟು ಅದೆಲ್ಲ ಆಯಿತು. ಇನ್ನು ಎಲ್ಲ ತೊಗೊಂಡು ನಾನು ತುಂಬ ತಗೊಂಡೆ. ತುಂಬ ನಿಮಗೆ ತೋರಿಸ್ತೀನಿ ನಾನು ಏನೇನು ತೆಗೆದು. ಇದೆಲ್ಲ ತೋರಿಸೋದು ನಿಮಗೆ ಏನೆಲ್ಲ ಐಟಮ್ ಅಂತ. ನಿಮ್ಮ ಕಡೆಯಲ್ಲೂ ಒಂದೊಂದು ಕಡೆ ಏನೇನು ರಿಲಯನ್ಸ್ ಮಾರ್ಕೆಟ್ ಥರ ಇರುತ್ತೆ, ನಮ್ಮ ಕಡೆ ಈ ಥರ ಇದೆ. ವೀಡಿಯೋ ಮಾಡಿದ್ರೆ ಅಂತ ಮಾಡಿಲ್ಲ, ಖುಷಿ ಆಯಿತು. ಓಕೆ ಮಾಡಿ ಅಂದರು, ಮಾಡಿದೆ. ಅಲ್ಲ ಪರ್ಪುನಿ ಅಲ್ಲಿ ಬಿಲ್ಲು ಅಲ್ಲಿ ತೋಡ ಒಂದು ಅಡ್ಡೆ ಒಂದೇ ಬೇಕಾಗ್ತದೆ ಅರ್ಜೆಂಟ್ಗೆ. ಇದು ರೈನ್ನ ಹಾಗೆ ಇದೊಂದು ಎಣ್ಣೆ ಪ್ಯಾಕೆಟ್ ತಂದೆ, ಜೆಲ್ಲಿ ಜೇಲ್ ತಂದೆ ಒಂದು, ಹಾಗೆ ಏಲಕ್ಕಿ ಪ್ಯಾಕೆಟ್ ಒಂದು, ಹಾಗೆ ಫ್ರೀ ಕೊಟ್ಟರು ಅವರಲ್ಲಿ. ಬೇಡ ಈಗ ಬಿಟ್ಟು ಫ್ರೀ ಕೊಟ್ಟರು.
ಇಂಡಿಯಾ ಗೇಟ್ ಇದೆ ತುಂಬ ಚೆನ್ನಾಗಿದೆ ಅಂದರು. ಅದಕ್ಕೆ ತಗೊಂಡಿದ್ದು ನಾನು ನೋಡುವ ಟ್ರೈ ಮಾಡುವ ಅಂತ ಒಂದು ತಗೊಂಡೆ. 195 ರೂಪಾಯಿ ಕಡಿಮೆ ಮೀನಿಗೆ ಇದನ್ನು ತಗೊಂಡೆ. ನೋಡುವ ಇದನ್ನು ತಗೊಂಡೆ ನನಗೆ ಫೇಸ್ ವಾಶ್ ಮಾಡಲಿಕ್ಕೆ ಬೇಕಾಗುತ್ತೆ ಅಂತ. ಬೇಡಪ್ಪ ಜೀರಾ ತರಲಿಕ್ಕೆ ಹೋಗಿದ್ದು. ಅಲ್ಲಿ ನೋಡುವಾಗ 2000 ಬಿಲ್ ಆಯಿತು. ಇದು ಪಾತ್ರೆದಲ್ಲಿ ಸೊಪ್ಪು ನೋಡಿ, ಇದು ಸಾಸಿವೆ, ಒಂದು ಪೌಡ್ರ್ ತಗೊಂಡೆ ಇದರದ್ದು. ದೇವರಿಗೆ ಒಂದು ಎಣ್ಣೆ ತಗೊಂಡೆ, ದೇವರದ್ದು ಎಣ್ಣೆ. ಏನು ತಗೊಂಡೆ, ಒಂದು ಬಿಸ್ಕೆಟ್ ಇದು ತಗೊಂಡೆ. ಮಕ್ಕಳಿಗೆ ಬೇಕಾಗುತ್ತಲ್ವಾ ತಿನ್ನಲಿಕ್ಕೆ ಅಂತ. ಈಗ ಕೊಡುವುದಿಲ್ಲ ರಾತ್ರಿಗೆಲ್ಲ. ಇದು ನನಗೆ ಜ್ಯೂಸ್ ಮಾಡಲಿಕ್ಕೆ ಇಲ್ಲಾಂದರೆ ಮಕ್ಕಳಿಗೆ ಇಷ್ಟೊತ್ತು ನನಗೆ ತುಂಬ ಸೆಕೆ ಎದ್ದು ಎಲ್ಲ ಬೀಳ್ತದೆ. ನಾನೀಗ ಜ್ಯೂಸ್ ಕೊಟ್ಟು ಮೆಣಸು ನೋಡಿ 2 ತಗೊಂಡೆ. ನೋಡಿ ಇದೊಂದು ಕತ್ತರಿ ಅದನ್ನು ತಗೊಂಡೆ. ಇದು 90 ರೂಪಾಯಿಗೆ ಸಿಕ್ತು ನನಗೆ. ತುಂಬ ಚೆನ್ನಾಗಿದೆ. 90 ರೂಪಾಯಿಗೆ ಸಿಕ್ತು. ಇದು 3 ಉಂಟು ಅದರಲ್ಲಿ. ತುಂಬ ಚೆನ್ನಾಗಿದೆ. ಒಂದು ತಗೊಂಡೆ. 99 ರುಪೀಸಿಗೆ 3. ಇದೊಂದು ತಗೊಂಡೆ. ಇಷ್ಟೇ ತಗೊಂಡಿದ್ದು ನಾನು, ಮತ್ತೇನು ತಗೊಂಡಿಲ್ಲ. ಇಷ್ಟಕ್ಕೆ ನನಗೆ 2000 ಬಿಲ್ ಆಯಿತು. ಅದಂದರೆ ಇದೆಲ್ಲ ಕಾಸ್ಟ್ಲಿ ಇದಲ್ವಾ, ಇದು ಎಲ್ಲ 2000 ಚಿಲ್ಲರಿ ಆಯಿತು ನಮ್ಮದು ಬಿಲ್ಲು. ಇದಕ್ಕೆ ತುಂಬ ರೇಟ್ ಉಂಟು. ಇದಕ್ಕೆ 250 ರೂಪಾಯಿ ಉಂಟು. ದೇವರದ್ದೆಣ್ಣೆ ಇಷ್ಟು ತಗೊಂಡಿದ್ದು. ಇಷ್ಟು ತಗೊಂಡು ಬಂದೆ ನಾನು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಇನ್ನೂ ಹೆಚ್ಚಿನ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಇನ್ನು ಡಿಮಾರ್ಟ್ ಹೋಗೋ ಒಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ಸಿಗ್ತೀನಿ ನಿಮಗೆ. ಅದು ತುಂಬ ದೊಡ್ಡದು ಇರುತ್ತೆ. ನಾನು ಹೋಗಿದ್ದೆ, ಇದರಲ್ಲಿ ಸ್ವಲ್ಪ ವಿಡಿಯೋ ಮಾಡಿದ್ದಷ್ಟೇ ನಾನು ಇಲ್ಲಿವರೆಗೆ. ನಾನು ಬಾಯ್. ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್.